ಉದಯಾಚಾರ್ಯ ಅವರೇ, ಪ್ರಥಮವಾಗಿ ಹೇಳುವುದಾದರೆ 2.5 ವರ್ಷದ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಬಹಳಷ್ಟು ಜನರ ನಿರೀಕ್ಷೆಗಳನ್ನು ಈಡೇರಿಸಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷ ಹೇಳ್ತದೆ. ಇದೀಗ 2.5 ವರ್ಷದ ಅವಧಿಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಅವರ ಈ ಒಂದು ಹೊಸ ಯೋಜನೆಗಳು, ಈಗಾಗಲೇ ಹಲವಾರು ಯೋಜನೆಗಳನ್ನು ಅವರು ಘೋಷಿಸಿದ್ದಾರೆ, ಓಕೆ. ಆದರೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಅವರ ಒಂದು ಹೊಸ ವಿಚಾರ ಯಾವ ರೀತಿ ಪಕ್ಷದ ಮೇಲೆ, ಜಿಲ್ಲೆಯ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತ ನೋಡಿ. ಇದು ನೀವು ಮೊದಲಿಗೆ ಹೇಳಿದ್ರಿ, ಒಂದು ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹ ಹುರುಪು ತುಂಬಿದೆ ಅಂತೇಳಿ. ಎಸ್, ಖಂಡಿತವಾಗಿಯೂ ಹೌದು ಒಂದು ಲೆಕ್ಕದಲ್ಲಿ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಮಗೆ ಈ ಉತ್ಸಾಹ ಹುರುಪು ಇವತ್ತು ನಿನ್ನೆ ಅಲ್ಲ, ನಮಗೆ ಸರ್ಕಾರ ರಚನೆ ಆಗಿದ್ದರಿಂದಲೂ ಕೂಡ ನಮ್ಮಲ್ಲಿ ಆ ರೀತಿಯಾದೊಂದು ಹುರುಪು ಉತ್ಸಾಹ ಎಲ್ಲ ಕಾರ್ಯಕರ್ತರಲ್ಲಿ ಕೂಡ ಇದೆ. ಓಕೆ ನೋಡಿ, ಇದೊಂದು ಸಿದ್ದರಾಮಯ್ಯರ ಏನು 3 ವರ್ಷದ ಆಡಳಿತ, ಇವಾಗ DK ಶಿವಕುಮಾರ್ ಸರ್ ಅವರ ಆಡಳಿತವನ್ನು ಪ್ರಾರಂಭಿಸಿದ್ದಾರೆ. ನೋಡಿ, ಅವರು ಸಿದ್ದರಾಮಯ್ಯ ಸಾಹೇಬ್ರಾಗಲಿ ಅಥವಾ DK ಶಿವಕುಮಾರ್ ಸರ್ ಆಗಿರ್ತಿರಲಿ, ಅವರಿಬ್ಬರ ಧ್ಯೇಯ ಒಂದೇ, ಉದ್ದೇಶ ಒಂದೇ. ನಮ್ಮ ಉದ್ದೇಶ ಏನಿದ್ದದು ಅಂತ ಹೇಳಿದರೆ, ಕರ್ನಾಟಕವನ್ನು ಸರ್ವಜನಾಂಗದ ಶಾಂತಿಯ ತೋಟವನ್ನು ಮಾಡುವಂಥದ್ದು ನಮ್ಮ ಉದ್ದೇಶ ಮೊದಲನೇದಾಗಿ. ಅದರ ಒಟ್ಟಿಗೆ ಸರ್ವಾಂಗೀಣ ಅಭಿವೃದ್ಧಿಯನ್ನು ಒಂದು ಧ್ಯೇಯವನ್ನು ಕೂಡ ನಾವು ಹೊತ್ತುಕೊಂಡು ನಡೀತಾ ಇದ್ದೇವೆ. ಇದು ಕೇವಲ ಕರಾವಳಿ ಜಿಲ್ಲೆ ಆಗಿದ್ದಿರ್ಬೋದು ಅಥವಾ ಬೆಂಗಳೂರು ಆಗಿದ್ದಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು ಅಂತಲ್ಲ, ನಮಗೆ ರಾಜ್ಯದ ಎಲ್ಲ ಭಾಗಗಳು ಅಭಿವೃದ್ಧಿ ಆಗಬೇಕು. ಇದು ನಮ್ಮ ಸರ್ಕಾರದ ಒಂದು ಆದ್ಯ ಏನು ಹೇಳ್ತಾರೆ, ಒಂದು ಮುಖ್ಯ ಒಂದು ಪ್ರಣಾಳಿಕೆಗಳಲ್ಲಿ ಒಂದು ಉದ್ದೇಶಗಳಲ್ಲಿ ಒಂದಾಗಿರುವಂಥ. ಹಾಗಿರುವಾಗ ನೋಡಿ, ಬಹುಶಃ ನೀವು ನೋಡಿದ್ದಿರ್ಬೋದು, ಹೊಸ ಯೋಜನೆಗಳನ್ನು ತಂದಿರೋ ನಮ್ಮ ಪಂಚ ಗ್ಯಾರಂಟಿಗಳು ಯಾವ ರೀತಿಯಾಗಿ ವರ್ಕ್ ಆಗ್ತಿದೆ, ಜನರಿಗೆ ಎಷ್ಟು ಅದರಿಂದ ಉಪಕಾರಗಳು ಆಗ್ತಿದೆ ಅಂತ ಹೇಳುವಂಥದ್ದನ್ನು ಕೂಡ ನೀವು ಬಹುಶಃ ನೋಡಿದ್ದಿರ್ಬೋದು. ಅದು ಮಾತ್ರ ಅಲ್ಲದೆ ಮಧ್ಯದಲ್ಲಿ ಕೆಲವೊಂದೊಂದು ಹೊಸ ನಿರ್ಣಯಗಳು, ಅದರಲ್ಲಿಯೂ ಕೂಡ ಜನರಿಗೆ ತುಂಬ ಒಳ್ಳೆಯಾಗಿದ್ದಂಥಕ್ಕಂಥದ್ದು. ಮತ್ತು ಮುಖ್ಯವಾಗಿ ನಾವಿವಾಗ ಕರಾವಳಿ ಭಾಗದ ವಿಚಾರವನ್ನು ಮಾತಾಡಬೇಕಾದ್ರೆ ನೋಡಿ, ಸಿದ್ದರಾಮಯ್ಯ ಸಾಹೇಬರು ಒಂದು ಪರ್ಟಿಕ್ಯುಲರ್ ಆಗಿ ಕಾಂಗ್ರೆಸ್ ಸರ್ಕಾರ ಯಾವಾಗ ರಚನೆ ಆಯಿತು, ಪ್ರತಿ ಒಂದು ಝೋನ್ಸ್ ನಾವೇನು ಮಾತಾಡ್ತೀವಿ, ಈಗ ಇದು ಕರಾವಳಿ ಕರ್ನಾಟಕ ಆಗಿದ್ದಿರ್ಬೋದು ಅಥವಾ ಹುಬ್ಬಳ್ಳಿ ಭಾಗ ಆಗಿರ್ಬೋದು ಅಥವಾ ಹೈದರಾಬಾದ್ ಕರ್ನಾಟಕ, ಹಳೆ ಮೈಸೂರು ಭಾಗ, ಉತ್ತರ ಕರ್ನಾಟಕ, ಹೀಗೆ ಅದನ್ನೊಂದು 5-6 ಡಿವಿಷನ್ನಲ್ಲಿ ಡಿವೈಡ್ ಮಾಡಿ ಅದಕ್ಕೆ ಏನೇನು ಆದ್ಯತೆಗಳು ಬೇಕು ಮತ್ತು ಅದರಲ್ಲಿ ಏನೇನು ಕುಂದುಕೊರತೆಗಳಿವೆ ಅಂತ ಹೇಳೋದನ್ನು ಒಂದು ಪಟ್ಟಿ ಮಾಡಿಕೊಂಡು ಅದರ ಪ್ರಕಾರ ಒಂದು ಪ್ಲಾನ್ಗಳನ್ನು ನಾವು ಚೌಕಟ್ಟು ಮಾಡ್ತಿದ್ದೆ. ಅದರ ಮುಂದುವರಿದ ಭಾಗವಾಗಿ ಈಗ ದಕ್ಷಿಣ ಕನ್ನಡದಲ್ಲಿ ಸಚಿವ ಸಂಪುಟ ಸಭೆ DK ಶಿವಕುಮಾರ್ ಅವರು ಮುಂದುವರಿಸ್ತಾ ಇದ್ದಾರೆ. ಖಂಡಿತ ನೋಡಿ. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಾವು ಅವರಲ್ಲಿ ನಮ್ಮ ಇಲ್ಲಿಯ ನಾಯಕರು, ನಮ್ಮ ಇಲ್ಲಿಯ ಜಿಲ್ಲಾಧ್ಯಕ್ಷರಾಗಿದ್ದಿರ್ಬೋದು, ಹರೀಶ್ ಕುಮಾರ್ ಅವರಾಗಿದ್ದಿರ್ಬೋದು, ಪದ್ಮರಾಜ್ ಅವರಾಗಿದ್ದಿರ್ಬೋದು, ಅಥವಾ ನಮ್ಮ ಖಾದರ್ ಸಾಹೇಬ್ರು, ಬೇರೆ ಮಂಜುನಾಥ್ ಭಂಡಾರಿ ಸರ್ ಆಗಿ ಬೇರೆ ನಾಯಕರು, ಇವರೆಲ್ಲ ಹೋಗಿ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಟ್ಟರು, ಇಲ್ಲಿ ಒಂದು ಮಾಡಬೇಕು. ಯಾಕಂತ ಹೇಳಿದರೆ, ಬಹುಶಃ ನೀವು ನೋಡಿದಿರ್ಬೋದು, ನಮ್ಮ ಜಿಲ್ಲೆಗೆ ಪ್ರಧಾನಿಗಳು ಬರ್ತಾರೆ ಅಥವಾ ಯಾರೊಬ್ರು ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಹೇಳಿದ್ರೆ ಆ ಹೊತ್ತಿಗೆ ಒಮ್ಮೆ ನಗರ ಒಮ್ಮೆ ಜಗ ಆಗ್ತದೆ. ಅದು ಇರ್ರೆಸ್ಪೆಕ್ಟಿವ್ ಆಗಿ ಅಲ್ಲಿ ಯಾವುದೇ ಸರ್ಕಾರ ಇರಲಿ, ನಮ್ದು ಸರ್ಕಾರ ಇರಲಿ ಅಥವಾ BJP ಪಕ್ಷದ ಸರ್ಕಾರ ಇರಲಿ, ಒಂದು ಹಾಗಿರುವಾಗ ಇಲ್ಲಿ ಅವರು ಖಾಲಿ ಒಂದು ವಿಸಿಟಿಗೆ ಬರ್ತಾರೆ. ವಿಸಿಟಿಗೆ ಬರುವಾಗ ಒಮ್ಮೆ ಆಡಳಿತ ಫುಲ್ ಒಮ್ಮೆ ಅಲರ್ಟ್ ಆಗ್ತದೆ. ಹಾಗಿರುವಾಗ ಇಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಯುವ ಒಂದು ಸಂದರ್ಭದಲ್ಲಿ ನೀವು ಜಸ್ಟ್ ಯೋಚನೆ ಮಾಡಿ, 30-32 ಶಾಸಕರು ಬರ್ತಾರೆ, ಅವರಿಗೆ ಸಂಬಂಧಪಟ್ಟ IAS ಆಫೀಸರ್ಸ್ಗಳು ಬರ್ತಾರೆ. ಉದಯಚರ್, ನಾನು ಇದರ ಬಗ್ಗೆ ನಿಮಗೆ ಕಂಟಿನ್ಯೂ ಮಾಡ್ತೇನೆ. ಸಂಜಯ್ ಪ್ರಭು ಅವರೇ, ಈಗ ಈ ವಿಚಾರವನ್ನು ನನಗೆ ಇದೇ ಪ್ರಶ್ನೆಯನ್ನು ಕೇಳ್ತಾರೆ. ಸಚಿವ ಸಂಪುಟ ಐತಿಹಾಸಿಕವಾಗಿ ಜಿಲ್ಲೆಯಲ್ಲಿ ಆದರೆ ತಾವು ಅದನ್ನು ಯಾವ ರೀತಿ ನೋಡ್ತೀವಿ? ನೋಡಿ, ಅವರು ನೂತನ ಮುಖ್ಯಮಂತ್ರಿ ಆಗಿದ್ದಾರೆ. ಸರಿ, ನೀವು ಹೇಳಿದಾಗೆ 2.5 ವರ್ಷ ಇಲ್ಲ ಪಾಪ, ಅವರಿಗೆ 22 ತಿಂಗಳು ಇರುವುದು. DK ಶಿವಕುಮಾರ್ ಏನಂತ ಕೇಳಿದರೆ, ಒಬ್ಬರು ಹೊಸ ಮುಖ್ಯಮಂತ್ರಿ ಆದಾಗ ನಿಮಗೆ ಗೊತ್ತಿರಬಹುದು, ಎಲ್ಲ ಕಡೆ ಒಬ್ಬ ಹೊಸ IG ಬರುವಾಗ, ಹೊಸ ಕಮಿಷನರ್ ಬರುವಾಗ ಎಲ್ಲ ಒಂದು ಅವರದ್ದೊಂದು ಇದ್ದದ್ದನ್ನೇ ಕಂಟಿನ್ಯೂ ಮಾಡೋದಿಲ್ಲ. ಅವರಿಗೊಂದು ಹೊಸತ್ತು ಯಾವುದಾದ್ರೂ ಮಾಡಿದ್ರೆ ಮಾತ್ರ, ಹೌದು, ಭಿನ್ನತೆಯನ್ನು ತೋರಿಸಬೇಕು. ಅವರು ಹೇಳಿದ್ದಾರೆ, ನಾನು ಮಂಗಳೂರಿನಲ್ಲಿ ಫಸ್ಟ್ ಸಚಿವ ಸಂಪುಟವನ್ನು ನಾನು ಮಾಡ್ತೇನೆ ಹೇಳಿದ್ದಾರೆ. ಅದು ಅವರಿಗೆ ಬಿಟ್ಟ ವಿಷಯ. ಯಾಕಂತ ಕೇಳಿದ್ರೆ ಅವರು ಮುಖ್ಯಮಂತ್ರಿ, ಅವರು ಎಲ್ಲಿಯೂ ಮಾಡಬಹುದು. ಆದ್ರೆ ಒಂದು ಮಾತ್ರ ಅಂದ್ರೆ, ಒಂದು ದಿನದ ಸಚಿವ ಸಂಪುಟ ಮಾಡ್ಲಿಕ್ಕೆ ಎಷ್ಟು ಖರ್ಚುಂಟಂತ ಹೇಳಿ
ಅವ್ರಿಗೆ ಗೊತ್ತಿರ್ಬೋದು. ಯಾಕಂತ ಕೇಳಿದ್ರೆ ಎಲ್ಲ IAS ಆಫೀಸರ್ ಬರಬೇಕು, ಮುಖ್ಯಾಧಿಕಾರಿ ಬರಬೇಕು, ಎಲ್ಲರೂ ಬರಬೇಕು, ಅದಕ್ಕೆ ತಕ್ಕ ಪೊಲೀಸ್ ರಕ್ಷಣೆ. ಅಂದ್ರೆ ಇದೊಂದು 10-15 ದಿನದ ವಿಷಯ ಅಲ್ಲ, ಒಂದು ದಿನದ ಮಟ್ಟಿಗೆ, ಒಂದು ದೊಡ್ಡ ಮಟ್ಟಿಗೆ ಅವರಿಗೆ ಮೆರವಣಿಗೆ. ಕೆಲವರಿಗೆ ಅದು ಟೂರಿಸಂ, ಅವರು ಅವರ ಫ್ಯಾಮಿಲಿ ಇಟ್ಕೊಂಡು ಬರ್ತಾರೆ, ಎಲ್ಲರೂ ನಿಲ್ತಾರೆ. ಯಾರು ಅಧಿಕಾರಿಗಳು, ನಾನು ಹೇಳಿದ್ದು ಎಲ್ಲರೂ ಬರ್ತಾರೆ. ಹೌದು, ಅಭಿವೃದ್ಧಿ ವಿಚಾರ ಬರುವಾಗ ಎಲ್ಲ ಅವರು ಬರ್ತಾರೆ. ಮತ್ತೆ ಅದಕ್ಕೆ ತಕ್ಕ ಹೋಮ್ ವರ್ಕ್ಗಳು ಆಗಿರುವುದಿಲ್ಲ, ನಾವು ಎನ್ಸುದು ಹೋಮ್ ವರ್ಕ್ ಆಗ್ತದಂತ. ಆದ್ರೆ DKಶಿ ಅವರ ತಲೆಯಲ್ಲಿ ಒಂದು ಒಳ್ಳೇದುಂಟು. ಯಾಕಂದ್ರೆ ಟೂರಿಸಂ ಅನ್ನೊಂದು ಬಾರಿ ಒಳ್ಳೆ ಡೆವಲಪ್ ಮಾಡ್ಬೇಕಂತ. ಅದ್ರ ಮೊದಲು ಅವರು ಅವತಾರ್ ಹೋಟೆಲ್ ಅಲ್ಲಿ ಬಂದು ಮೀಟಿಂಗ್ ಎಲ್ಲ ಮಾಡಿದ್ದಾರೆ. ಅದರ ನಂತರ ಸಹ ಅದು ಫಾಸ್ಟ್ ಆಗಿ ಹೋಗ್ಲಿಲ್ಲ. ಯಾಕಂತ ಕೇಳಿದ್ರೆ ಯಾವುದನ್ನು ಮಾಡಬೇಕಾದ್ರೆ ಸಹ ಅಲ್ಟಿಮೇಟ್ಲಿ ಲಾಸ್ಟಿಗೆ ದುಡ್ಡು ಇವರೇ. ಇಲ್ಲಿ ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ಬಾಕಿ ಇರ್ತದೆ, ಇಲ್ಲಿ ಕೆಲಸ ಮಾಡುವವರಿದ್ದು ಸಂಬಳ ಸರಿ ಆಗ್ತಾ ಇಲ್ಲ. ಅಂದ್ರೆ ಅದನ್ನೆಲ್ಲ ನ್ಯೂಸ್ ಮೀಡಿಯಾದಲ್ಲಿ ತುಂಬಾ ಬರೆಯುವುದಿಲ್ಲ, ಏನಂತ ಗೊತ್ತಿಲ್ಲ. ಈಗ ನಮ್ಗೆ ಗೊತ್ತಿರ್ಬೋದು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಎಲ್ಲ ಕಡೆ ಈಗ ಒಂದು ಅವರಿಗೆ ಗುತ್ತಿಗೆದಾರರಿಗೆ, ಯಾರು ಗುತ್ತಿಗೆಯಲ್ಲಿ ಕೆಲಸ ಮಾಡುವ ಜನರಿಗೆ 2 ತಿಂಗಳು 3 ತಿಂಗಳಿಂದ ಸಂಬಳ ಆಗ್ತಾ ಇಲ್ಲ. ಇಂಥದ್ದೆಲ್ಲ ತುಂಬಾ ಉಂಟು. ಇವರ ಕಡೆಯಿಂದ ಒಂದು ದಿನ ಮಾಡ್ತಾರೆ, ಹೋಗ್ತಾರೆ. ಅದರ ನಂತರ ನಾನು ಒಂದು ಹೇಳ್ತೇನೆ, ಮಂಗಳೂರಿನಲ್ಲಿ ಸಾಧಾರಣ ನಮ್ಮ ವೇದವ್ಯಾಸ ಕಾಮತ್ರು ಎಲ್ಲ ಪ್ರಯತ್ನ ಮಾಡಿಕೊಂಡು ಶಕ್ತಿನಗರದಲ್ಲಿ 140, ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ 920 ಮನೆಗಳದ್ದು ಇದಕ್ಕೆ 145 ಕೋಟಿ ಬಗ್ಗೆ ಸ್ಯಾಂಕ್ಷನ್ ಆಗಿ ಫಾರೆಸ್ಟ್ ಇಂದ ಎಲ್ಲ ಇದಾದ್ರೆ ಸಮೇತ ಇವತ್ತಿಗೆ ಸಹ ಹಕ್ಕುಪತ್ರ ಕೊಟ್ಟು ಅಲ್ಲಿ ಏನೂ ಆಗ್ಲಿಲ್ಲ. ಈ ಸಾರಿ DK ಶಿವಕುಮಾರ್ ಬಂದ್ರೆ ಅದನ್ನೊಂದು ಮಾಡಿಕೊಟ್ರೆ ಬಹಳ ದೊಡ್ಡ ವಿಷಯ ಇತ್ತು. ಅದನ್ನ ನಾನು ನಮ್ಮ ವಕ್ತಾರರಾದ ನಮ್ಮ ಉದಯಣ್ಣನ ಹತ್ರ ಸಹ ಹೇಳ್ತೇನೆ. ಯಾಕಂತ ಕೇಳಿದ್ರೆ ಆಗದಿದ್ದ ಕೆಲಸಗಳು ತುಂಬಾ ಉಂಟು ಇಲ್ಲಿ, ನಾವು ಮಾತಾಡಿದ್ದು. ಈ ಎಲ್ಲ ವಿಷಯಗಳು ನೋಡುವಾಗ ಅಷ್ಟು ಖರ್ಚು ಮಾಡಿ ಬರೋದಕ್ಕಿಂತ ಇಲ್ಲಿ ಏನೆಲ್ಲ ಪೆಂಡಿಂಗ್ ಉಂಟು ಅದನ್ನೆಲ್ಲ ಒಂದು ಕೊಟ್ರೆ ಒಳ್ಳೇದಿತ್ತು ಅಂತ ನಮ್ದು ಭಾರತೀಯ ಜನತಾ ಪಾರ್ಟಿಯಿಂದ. ಉದಯಚರ್ ಅವರೇ, ಈಗ ಅಭಿವೃದ್ಧಿ ವಿಚಾರ ತಾವು ಮಾತಾಡ್ತಾ ಇದ್ರಿ. ಈಗ ಮುಖ್ಯಮಂತ್ರಿಗಳು ಬಂದಾಗ ಪ್ರಥಮ ಹಂತದಲ್ಲಿ ಕ್ಯಾಬಿನೆಟ್ ಸಭೆ ಆಗ್ತದೆ, ಹೌದು. ಆದರೆ ಅಭಿವೃದ್ಧಿ ಅಂತ ಬಂದಾಗ ಯಾವ ರೀತಿ ತಾವು ಇದನ್ನು ಯಾವ ದೃಷ್ಟಿಕೋನದಿಂದ ನೋಡ್ತೀರಿ? ಒಂದು ಸಚಿವ ಸಂಪುಟ ಆದರೆ ನಮ್ಮ ಕರಾವಳಿ ಕರ್ನಾಟಕಕ್ಕೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವ ರೀತಿಯ ಒಂದು ಬಲ ಬರ್ಬೋದು ಅಂತ ಅನಿಸ್ತದೆ? ನೋಡಿ, ನಾವು ಇದರಲ್ಲಿ ಒಂದು ಎಂತ ಹೇಳಿದ್ರೆ ಒಂದು ಆಶಾವಾದ ಭಾವನೆಯನ್ನು ಇಟ್ಕೊಂಡಿದ್ದೇವೆ. ಯಾಕಂತ ಹೇಳಿದರೆ ನೋಡಿ, ಸಂಜಯ್ ಅಣ್ಣ ಕೆಲವು ವಿಚಾರ ಖಂಡಿತವಾಗ್ಲೂ ಹೌದು, ನಾವು ಅದನ್ನು ಎಲ್ಲಿಯೂ ಇದಾಕುವುದಿಲ್ಲ, ಬಿಟ್ಟಾಕುವುದಂಥದ್ದಿಲ್ಲ. ಜಿಲ್ಲೆಯಲ್ಲಿ ತೊಂದರೆಗಳು ಹಲವಾರಿವೆ. ಈಗ ಮರಳಿನ ಪ್ರಾಬ್ಲಮ್ ಇದ್ದಿರ್ಬೋದು, ಕಲ್ಲಿನ ಪ್ರಾಬ್ಲಮ್ ಇದ್ದಿರ್ಬೋದು, ಖಂಡಿತ ಎಲ್ಲ ರೀತಿಯ ತೊಂದರೆಗಳು ಇವೆ. ಈಗ ನಾವು ಏನು ಮಾಡ್ಬೇಕಂತ ಹೇಳಿದರೆ, ಈಗ ನಾನು ಕಾಂಗ್ರೆಸ್ ವಕ್ತಾರನಾಗಿ ಬಿಜೆಪಿಯನ್ನು ದೂರುವುದು ಅಥವಾ ಅವರು ಬಿಜೆಪಿಯವರಾಗಿ ಕಾಂಗ್ರೆಸ್ ದೂರುವುದು ಮಾಡೋದಕ್ಕಿಂತ ನನ್ನ ಒಂದು ಏನು ಉಪಕಾರ ಮಾಡುವ. ಯಾಕಂದರೆ ನಾವು ಇಲ್ಲಿ ಪಕ್ಷಾತೀತವಾಗಿ ನಾವು ಇಲ್ಲಿ ಒಂದು ಚಿಂತನೆಯನ್ನು ನಾವು ಮಾಡಬೇಕಾದದ್ದು ಬಹಳ ಮುಖ್ಯವಾಗಿ. ಯಾಕಂತ ಹೇಳಿದ್ರೆ, ಈಗ ನಾಳೆ ಈ ವಿಚಾರ ನಡೆಯಿತು ಅಂತ ಹೇಳಿದ್ರೆ, ಒಂದು ವೇಳೆ ಇದು ಆದ ಮೇಲೆ ಬಹುಶಃ ಇದಕ್ಕೂ ಇನ್ನು ಒಂದೂವರೆ ತಿಂಗಳು ಟೈಮ್ ಆಗಲತ್ತೆ. ಅವರೇ ಬಾಯಿಯಲ್ಲಿ ಹೇಳಿರುವುದು ಖಂಡಿತ. ಯಾಕಂತ ಹೇಳಿದ್ರೆ ನೋಡಿ, ನಮ್ದು ಇದರಲ್ಲಿ ಎಕ್ಸ್ಪೆಕ್ಟೇಷನ್ ಏನಂತ ಹೇಳಿದ್ರೆ, ಇದನ್ನೊಂದು ಸಿಂಗಲ್ ವಿಂಡೋ ಆಪರೇಟಿವ್ ಟೈಪ್ ಅಲ್ಲಿ ಮಾಡೋಣ ಅಂತ ಹೇಳುವಂತ ಒಂದು ಉದ್ದೇಶ. ನೋಡಿ, ಬಹುಶಃ ನೀವೀಗ ನೋಡಿದಿರ್ಬೋದು, ನಮ್ಮ ಈಗ ಮಿನಿ ವಿಧಾನಸೌಧ ಬೆಳಗಾವಿಯಲ್ಲಿ ಮಾಡಿದೆವು. ಅಲ್ಲಿ ಅದಾದ ಮೇಲೆ ನೋಡಿ, ನಮ್ಗೆ ಅಲ್ಲಿ ಬೆಳಗಾವಿಯಲ್ಲಿ ಇದ್ದಂತಹ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ನಮಗೆ ಈ ಮರಾಠಿಗರ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವರು ಬಂದು ನಮ್ಮ ರಾಜ್ಯದ ಜಾಗಕ್ಕೆ ಬಂದು ಅದು ಹಾಕುವಂತಹದ್ದು. ಅಥವಾ ಈಗ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಅಲ್ಲಿ ಅದು ಬಹುಶಃ ಯಾರ ಸಂದರ್ಭದಲ್ಲಿ ನಡೆಯಿತು, 2007ರಲ್ಲಿ ಶಂಕುಸ್ಥಾಪನೆ ಆಯಿತು, ಜಗದೀಶ್ ಶೆಟ್ಟರು ಬಹುಶಃ ಮುಖ್ಯಮಂತ್ರಿ ಆಗಿದ್ದಾಗ ಅದರ ಇನಾಗ್ರೇಷನ್ ಆಯಿತು, ರಾಷ್ಟ್ರಪತಿಗಳು ಬಂದು ಅದನ್ನು ಇನಾಗ್ರೇಷನ್ ಮಾಡಿದ್ರು. ಇದು ನಾವು ಒಂದು ಐಕ್ಯತೆಯಲ್ಲಿ ಕರ್ನಾಟಕ ಅಂತ ಹೇಳುವಂತಹ ಒಂದು ಐಕ್ಯತೆಯಲ್ಲಿ ನಾವು ಮಾಡಿದಂತ ಕೆಲಸ. ವಿಚಾರ ಬಂದಾಗ ಹೊರ ರಾಜ್ಯದ ಬಗ್ಗೆ ಎಲ್ಲರೂ ಒಗ್ಗಟ್ಟಾಗಿ ಖಂಡಿತ ಅದು ಅದರಲ್ಲಿ ಏನಂತ ಹೇಳಿದ್ರೆ, ಕಾಂಗ್ರೆಸ್ನವರು ಕೂಡ ಇನ್ವಾಲ್ವ್ ಇದ್ರು, ಬಿಜೆಪಿ ಅವರು ಕೂಡ ಇನ್ವಾಲ್ವ್ ಇದ್ರು. ಸೊ ನಾವು ಐಕ್ಯತೆಯಲ್ಲಿ ನಾವು ಅದನ್ನು ಮುಂದುವರಿಸಿಕೊಂಡು ಹೋದೆವು. ಸೊ ಇಲ್ಲಿ ಇವಾಗ ಏನಾಗ್ತದೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ಬಂದರೆ ನೋಡಿ, ನಾವು ಇಲ್ಲಿ ಇದನ್ನು ಶಿಕ್ಷಣ ಕಾಶಿ ಅಂತ ಹೇಳ್ತೇವೆ ನಾವು. ಆದರೆ ಉದ್ಯೋಗದ ವಿಚಾರಕ್ಕೆ ಬರುವಾಗ ಇಲ್ಲಿ ನಮ್ಮವರಿಗೇನೆ ಉದ್ಯೋಗ ಸಿಗ್ತಾ ಇಲ್ಲ. ದೂರದ ಬೆಂಗಳೂರು ಖಂಡಿತ ನೋಡಿ, ಹಲವಾರು ಸಮಸ್ಯೆಗಳಿವೆ. ನಾನು ಇವತ್ತು ಬಹುಶಃ ಒಂದು ಕಾಂಗ್ರೆಸ್ ವಕ್ತಾರನಾಗಿ ಮಾತನಾಡೋಕ್ಕಿಂತ ಒಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಪ್ರಜೆಯಾಗಿ, ಒಬ್ಬ ತುಳುವನಾಗಿ ಮಾತಾಡಲಿಕ್ಕೆ ನಾನು ಬಹಳ ಇಷ್ಟ ಪಡ್ತೇನೆ. ಯಾಕಂತ ಹೇಳಿದ್ರೆ, ತೊಂದರೆ ಇದೆ, ಇದು ಕಾಲದಿಂದಲೂ ಬರ್ತಾ ಇದೆ. ಅದಕ್ಕೆ ನಾವು ಅವರ ಸರ್ಕಾರ ಇವರ ಸರ್ಕಾರ ಅಂತ ಹೇಳುವಂತಹದ್ದು ಇದರಲ್ಲಿ ಏನು ಬರುದಿಲ್ಲ. ನೋಡಿ, ಬಹುಶಃ ಈಗ ನೋಡಿದ್ರೆ, ಈಗ ಇಲ್ಲಿ ನಮ್ಮಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿವೆ. MRPL ಇದೆ, MCF ಇದೆ, ಅಥವಾ IOCL, ಬೇರೆ ಸುಮಾರು ನಾಗಾರ್ಜುನ ಇದೆ. ಆದರೆ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮವರಿಗೆ ಕೆಲಸ ಇಲ್ಲ. ನಾವು ಏನೋ ಒಂದು ವೋಕಲ್ ಫಾರ್ ಲೋಕಲ್ ಅಂತ ಹೇಳಿ ಆವಾಗ ಒಂದು ನಾವು ಅಭಿಯಾನಗಳನ್ನು ನಡೆಸಿದೆವು. ಬಟ್ ಅದು ಆ ಮಟ್ಟಿಗೆ
ಒಂದು ರೀಚ್ ಆಗಲಿಕ್ಕೆ ಕೂಡ ವಿಫಲ ಆಯಿತು. ಖಂಡಿತವಾಗಿ ನೋಡಿ, ಈಗ ಟೂರಿಸಂ ಹಬ್ ಮಾಡಬೇಕು ಅಂತ ಹೇಳುವಂತಹದ್ದು ಒಂದು ದೊಡ್ಡ ಮಟ್ಟದ ಒಂದು ಯೋಜನೆ ಇದೆ. ಯಾಕಂದ್ರೆ ನೋಡಿ, ಈಗ ಗೋವಾ ಮುಖ್ಯಮಂತ್ರಿಗಳು ಕೂಡ ಬಹಳಷ್ಟು ಪೂರಕವಾಗಿ ಖಂಡಿತ ಗೋವಾದಲ್ಲಿ ನೋಡಿ, ಇವಾಗ ಅವರ ಟೋಟಲ್ GDP ಒಂದು ಏನು ಅವರ ರಾಜ್ಯದ GDP ಒಂದು ಭಾಗ ಏನಿದೆ ನೋಡಿ, ಅದರಲ್ಲಿ ಹೆಚ್ಚು ಕಡಿಮೆ 70% ಅವ್ರದ್ದು ಏನಿದೆ ನೋಡಿ, ದಟ್ ಈಸ್ ಕಮಿಂಗ್ ಫ್ರಮ್ ಟೂರಿಸಮ್ ಓನ್ಲಿ ಅವರದ್ದು. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಈಗ ನೀವು ಕರ್ನಾಟಕವನ್ನು ನೀವು ದಕ್ಷಿಣದ ರಾಜ್ಯಗಳಿಗೆ ನೀವು ಮತ್ತು ಉತ್ತರದ ರಾಜ್ಯಗಳಿಗೆ ನೀವು ಕಂಪೇರ್ ಮಾಡಿದರೆ, ಕೇವಲ ನೀವು ಕರ್ನಾಟಕ, ಕೇರಳ ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಈ 3 ರಾಜ್ಯಗಳ ನೀವು GDP ಅಂದರೆ ಒಟ್ಟು ದೇಶದ GDPಗೆ ನೀವು ಈ 3 ರಾಜ್ಯಗಳ GDP ಅನ್ನು ಹೋಲಿಕೆ ಮಾಡಿದರೆ, ನಮ್ದೀಗ 4 ಟ್ರಿಲಿಯನ್ GDP ಏನು ಹೇಳ್ತೀವಿ ನೋಡಿ, 3,60,000 ಕೋಟಿ ಏನು GDP ಇದೆ, ಅದರ 1,22,000 ಕೋಟಿಯಷ್ಟು GDP ಕೇವಲ ಈ 5 ರಾಜ್ಯಗಳಿಂದ ಬರ್ತದೆ. ಅಂದ್ರೆ ವಿ ಹ್ಯಾವ್ ಶೋನ್ ದಿ ಇಂಪ್ರೂವೈಸೇಷನ್. ಖಂಡಿತ ನಾವು ಇದರಲ್ಲಿ ಸಾಧಿಸಿ ತೋರಿಸಿದ್ದೇವೆ. ಇದರಲ್ಲಿ ಕಾಂಗ್ರೆಸ್ನ ಕಾಂಟ್ರಿಬ್ಯೂಷನ್ ಇದೆ, ಬಿಜೆಪಿಯ ಕಾಂಟ್ರಿಬ್ಯೂಷನ್ ಇದೆ, ನಾವು ಸಾಧನೆ ಮಾಡಿ ತೋರಿಸಿದ್ದೇವೆ. ಪ್ರವಾಸೋದ್ಯಮ ಬಹಳಷ್ಟು ಖಂಡಿತ ನೋಡಿ, ಅದಕ್ಕೆ ಆ ಮ್ಯಾಟ್ರಿಗೆ ಬರ್ತೇನೆ. ಪ್ರವಾಸೋದ್ಯಮದ ವಿಚಾರವಾಗಿ ನಾವು ಇವಾಗ ಮಾತಾಡಿದ್ರೆ, ಈಗ ಈಗ ಕರ್ನಾಟಕದಲ್ಲಿ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ನಮ್ಮ ಟೋಟಲ್ GDPಗೆ 33 ಲಕ್ಷ ಕೋಟಿ ಹತ್ರ ಬರ್ತದೆ ದೇಶದ GDPಯ ಕಾಂಟ್ರಿಬ್ಯೂಷನ್. ಆ 33 ಲಕ್ಷದ GDPಯಲ್ಲಿ ನೀವು ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಬೆಂಗಳೂರು, ಹುಬ್ಳಿ ಆ ಪ್ರದೇಶಗಳಿಂದ ಹೋಗ್ತಿದೆ. ಯಾಕಂದರೆ ಅಲ್ಲಿ ಕೈಗಾರಿಕೆಗಳು ದೊಡ್ಡ ಮಟ್ಟದಲ್ಲಿದೆ ಮತ್ತು ನಮ್ಮ ಈ IT-BTಗಳು ಅಲ್ಲಿ ತುಂಬ ಡೆವಲಪ್ ಆಗಿದೆ. ಅದೇ ನೀವು ನಮ್ಮ ಕರಾವಳಿ ಭಾಗಕ್ಕೆ ನೋಡಿದರೆ, ದಕ್ಷಿಣ ಕನ್ನಡ, ಉಡುಪಿ, ನಾನು ಅದು ಹೇಳಿದಲ್ಲ, ಆಗ 5 ಝೋನ್ಸ್ ಅಲ್ಲಿ ಏನು ಡಿವೈಡ್ ಮಾಡಿದ್ವಿ, ಕರಾವಳಿ ಭಾಗದಲ್ಲಿ ನೋಡಿದರೆ ಸರ್ ಹೆಚ್ಚು ಕಡಿಮೆ ಒಂದು 4 ರಿಂದ 5 ಲಕ್ಷ ಅಷ್ಟೇ ಬರ್ತದೆ ಇಲ್ಲಿಂದ ಕಾಂಟ್ರಿಬ್ಯೂಷನ್. ಈ ಕಾಂಟ್ರಿಬ್ಯೂಷನ್ ಇನ್ನೂ ಕೂಡ ಬಹಳಷ್ಟು ಕಡಿಮೆ. ಕೇರಳದ್ದು 14 ಲಕ್ಷ ಕೋಟಿ ಸಮಥಿಂಗ್, 14 ಲಕ್ಷ ಕೋಟಿ ಇದೆ ಟೂರಿಸಂ ಹೆಚ್ಚು. ಹೌದು. ಆದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್, ನಮಗೆ ಇಲ್ಲಿ ಅತಿ ಉದ್ದನೆಯ ನಮಗೆ ಕರಾವಳಿ ಭಾಗ ಇದೆ, ಬಹಳಷ್ಟು ಬೀಚಸ್ಗಳಿವೆ ಇಲ್ಲಿ. ಈಗ ಗೋವಾದ ಮಟ್ಟಿಗೆ ನೀವು ನೋಡಿದ್ರೆ ಅವರಿಗೆ ಇರುವಂತಹ ದೊಡ್ಡ ಆದಾಯ ಅಂತ ಹೇಳಿದ್ರೆ ಟೂರಿಸಂ. ಈಗ ನಮಗೆ ನಮ್ಮ ಇಲ್ಲಿ ಟೂರಿಸಂ ಇಸ್ ಅನ್ಟ್ಯಾಪ್ಡ್. ನಾವು ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಈ ಪ್ರದೇಶ ಬಹಳಷ್ಟು ಪುಣ್ಯಕ್ಷೇತ್ರಗಳಿಗೆ ಹೆಸರುವಾಸಿಯಾಗಿದೆ. ಜನರು ಬರ್ತಾರೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ, ಬರ್ತಾರೆ, ಅದರಿಂದನೇ ರೆವೆನ್ಯೂ ಬರ್ತಾ ಇದೆ ಇವಾಗ ದೊಡ್ಡ ಮಟ್ಟದಲ್ಲಿ ನೋಡ್ಲಿಕ್ಕೆ ಹೋದ್ರೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಒಂದು ವೇಳೆ ನಾವು ಈ ಟೂರಿಸಮಿಗೆ ಸ್ವಲ್ಪ ಒತ್ತು ಕೊಟ್ರೆ ಬಹುಶಃ ಇನ್ನಷ್ಟು ಇಂಪ್ರೂವೈಸೇಷನ್ ಆಗುತ್ತೆ. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನೋಡಿ, ಬಹುಶಃ ನೀವು ಕಳೆದ ಒಂದು 3 ವರ್ಷದ ಹಿಂದಿನ ನಮ್ಮ ಪ್ರದೇಶದ ಪರಿಸ್ಥಿತಿ ನೋಡಿದ್ರೆ, ಈಗಿನ ಪರಿಸ್ಥಿತಿ ನೋಡಿದ್ರೆ ಬಹಳಷ್ಟು ಅಂದ್ರೆ ಇನ್ವೆಸ್ಟರ್ಸ್ಗಳು ನಮ್ಮ ಪ್ರದೇಶಕ್ಕೆ ಬರಲಿಕ್ಕೆ ತುಂಬಾ ಹೆದರ್ತಾ ಇದ್ರು. ಆದ್ರೆ ಇವಾಗ ಅವರ ಮೈಂಡ್ ಸೆಟ್ ಸ್ವಲ್ಪನೇ ಚೇಂಜ್ ಆಗ್ತಿದೆ. ಬಹುಶಃ ಸಿದ್ದರಾಮಯ್ಯ ಸಾಹೇಬರು ಬಂದ ಮೇಲೆ ಇಲ್ಲಿಯ ಒಂದು ಖಡಕ್ ಕಮಿಷನರ್ ಅನ್ನು ಹಾಕಿ ಅವರು ಇಲ್ಲಿಯ ಒಂದು ಕಾನೂನು ಸುವ್ಯವಸ್ಥೆ ಯಾವ ರೀತಿಯ ಒಂದು ಹತೋಟಿಗೆ ತಂದ್ರು, ಒಂದು ಜನರಲ್ಲಿ ಈಗ ಒಂದು ಆಶಾಭಾವನೆ ಬಂದಿದೆ. ಮುಂದಿನ ದಿನಗಳಲ್ಲಿ ಯಾವ ಈ ಹಿಂದೆ ನಡೆದಿತ್ತು ಬಹುಶಃ ಅಂಥದ್ದು ನಡೀಲಿಕ್ಕಿಲ್ಲ. ಮತ್ತು ಈ ಕೋಮು ಸೌಹಾರ್ದತೆ ಇವಾಗ ಇನ್ನಷ್ಟು ಉತ್ತಮಗೊಳ್ತಾ ಇದೆ, ಸೌಹಾರ್ದತೆ. ಸೊ ಹಾಗಿರುವಾಗ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸ್ಕೋಪ್ ಇದೆ. ಸಂಜೀವ್ ರವರು, ಇದಕ್ಕೆ ನಾನು ಪೂರಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬೇಡ, ಈಗ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಸರ್ಕಾರಗಳು, BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಭಾಳಷ್ಟು ಆಡಳಿತ ನಡೆಸಿದೆ. ಹೆಚ್ಚು ಆಡಳಿತ ನಡೆಸಿರುವುದು ಕಾಂಗ್ರೆಸ್ ಅಂತದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಆ ಸಂದರ್ಭದಲ್ಲಿ ಕೂಡ ಕರಾವಳಿಯ ಪ್ರವಾಸೋದ್ಯಮವನ್ನು ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸುವಲ್ಲಿ ಯಾವ ರೀತಿಯ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ? ನಿಮ್ಮ ಸರ್ಕಾರ ಹೇಗೆ ಕೊಟ್ಟಿದೆ, ಕಾಂಗ್ರೆಸ್ ಹೇಗೆ ಕೊಟ್ಟಿದೆ ಅನಿಸ್ತದೆ ನೋಡಿ? ಈಗ ಆಗ್ಬಹುದಾ? ಯಾಕಂದ್ರೆ ಈಗಿನ ಆರ್ಥಿಕ ಸ್ಥಿತಿ ಹೇಗಿದೆ ಗೊತ್ತಿಲ್ಲ. ಇಲ್ಲಿ ಕೇಳಿ, ನಮ್ಮದು ಹೇಗಿತ್ತಂತ ಕೇಳಿದ್ರೆ, ಡಬಲ್ ಇಂಜಿನ್ ಸರ್ಕಾರ ಇರುವಾಗ, ನಮ್ದು ಮತ್ತೆ ಕೇಂದ್ರದಲ್ಲಿ ನಾವು ಇರುವಾಗ ನಿಮ್ಗೆ ಗೊತ್ತಿರ್ಬೋದು ಏನು ಸಮಸ್ಯೆ ಅಂತ. ಈಗ ಉದಯವರು ಹೇಳಿದಾಗೆ ಕೆಲವೆಲ್ಲ ಹೇಗಂತ ಕೇಳಿ, ಅಲ್ಲಿ ಪಾರ್ಟಿ ವಿಷಯ ಅಲ್ಲ, ಡೆವಲಪ್ ಆಗಬೇಕು. ಇಲ್ಲಿ ನಮಗಿದ್ದಷ್ಟು ಒಳ್ಳೆ ಬೀಚ್ಗಳು ಎಲ್ಲೂ ಇರಲಿಲ್ಲ. ಈಗ ಕೇರಳಕ್ಕಿಂತ ಮತ್ತೆ ಇದಕ್ಕಿಂತ ಸಹ ನಮ್ಮ ಹತ್ರ ಇರುವಷ್ಟು ಬಂದರ್ ಇರ್ಬೋದು, ನಮ್ಮ ಹತ್ರ ಏರ್ಪೋರ್ಟ್ ಉಂಟು, ಮತ್ತೆ ಮೆಡಿಕಲ್ ಟೂರಿಸಮ್ಗೆ ಇದ್ದಷ್ಟು ವ್ಯಾಲ್ಯೂ ಯಾವುದಿಲ್ಲ. ಯಾಕಂದ್ರೆ ಹೊರಗಿನ ದೇಶಗಳಲ್ಲಿ ಒಂದು ಆಪರೇಷನ್ ಇರ್ಬೋದು, ಯಾವುದಾದ್ರೂ ಟ್ರೀಟ್ಮೆಂಟ್ ಹೈಯೆಸ್ಟ್ ಎಕ್ಸ್ಪೆನ್ಸಿವ್. ನಮಗಿಲ್ಲಿ ಆಸ್ಪತ್ರೆಯಲ್ಲಿ ಇಷ್ಟು ಲಕ್ಷ ಬಿಲ್ ಆಯ್ತು ಹೇಳ್ತಾರೆ, ಬಟ್ ಹೊರಗಿನ ಅವಸ್ಥೆ ನೋಡಿದ್ರೆ ಅದು ಏನಂತ ಗೊತ್ತಿಲ್ಲ. ಒಂದು ಓಪನ್ ಹಾರ್ಟ್ ಸರ್ಜರಿ ಆಗ್ಬೇಕಾದ್ರೆ ಒಂದು 40-50 ತೆಗೆದಿಡ್ಬೇಕು ಯಾರು ಹೊರಗಿನ ಸಣ್ಣ ದೇಶದಲ್ಲಿ. ಗುಣಮಟ್ಟದ ಅಲ್ಲ, ಇಲ್ಲಿ ಗುಣಮಟ್ಟದ್ದು ಒಂದು ಎಫರ್ಟೇಬಲ್ ಅಂದ್ರೆ
ಆ ಒಂದು ವಿಷಯ ಉಂಟು. ಅವರಿಗೆ ಇಲ್ಲಿ ಏರ್ಪೋರ್ಟ್ ಉಂಟು, ಇಲ್ಲಿ ಒಳ್ಳೆಯ ಹಾಸ್ಪಿಟಲ್ಗಳು, ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಉಂಟು. ಮತ್ತೆ ಬಂದವರು ಒಂದು ಊರಲ್ಲಿ ತಿರುಗಿಕೊಂಡು ಖಾಲಿ ಅವರು ಟ್ರೀಟ್ಮೆಂಟಿಗೆ ಬಂದಾಗೆ ಅಲ್ಲ, ಬಂದು ಗುಣಮುಖರಾಗಿ ಪ್ರವಾಸೋದ್ಯಮದಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ನೀವು ಈ ವಿಚಾರದಲ್ಲಿ ಡೆವಲಪ್ಡ್ ಕಂಟ್ರಿ ಅವರು ಕೂಡ ಇಲ್ಲಿ ಬಂದು ಅದು ದೊಡ್ಡದು. ಯಾಕಂದ್ರೆ ಇಲ್ಲಿರುವ ಎಲ್ಲ ಹಾಸ್ಪಿಟಲ್ಗಳು ಮತ್ತೆ ಡಾಕ್ಟರ್ಸ್ಗಳು ಅಷ್ಟು ಒಳ್ಳೆ ಇದ್ದು ಅದನ್ನು ಇದ್ದಾರೆ. ಒಂದು ನಂಬರ್ 2 ಏನಾಯ್ತು ಅಂತ ಕೇಳಿದ್ರೆ, ಇಲ್ಲಿ ಸಿಂಗಲ್ ವಿಂಡೋ ಇಲ್ಲದೆ, ನಾನೊಂದು ಹೇಳ್ತೇನೆ ಅಂದ್ರೆ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದ್ದು ಏನಿದ್ರೆ ಸಮೇತ ಒಂದು ಸಮನ್ವಯ ಇದ್ದು ಸಹ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಈಗ ಡಿ ಕೆ ಶಿವಕುಮಾರ್ ಅವರು ಬಂದಾಗ ಸಿಂಗಲ್ ವಿಂಡೋದಲ್ಲಿ ಅಲ್ಲೇ ಪಾಸ್ ಮಾಡ್ತಾರ, ಕೇಳಿ ಎಲ್ಲ ಬೆಂಗಳೂರು ಹೋಗ್ಬೇಕು, ಎಲ್ಲ ಹೋಟೆಲ್, ಈಗ 1-2 ಹೋಟೆಲ್ಗಳು ಅಲ್ಲಲ್ಲಿ ಬರ್ತಾ ಉಂಟು ಬೀಚ್ನಲ್ಲಿ, ಸಸಿಹಿತ್ಲು ಬೀಚ್ ಡೆವಲಪ್ ಆಗ್ತಾ ಉಂಟು, ನಮ್ಮ ಯರ್ಮಾಳ್ ಹತ್ರ ಆಗ್ತಾ ಉಂಟು. ಇವರು ಒಮ್ಮೆ ಪರ್ಮಿಷನ್ ಬಿನಿ ಕೊಟ್ಟದಿದ್ರೆ, ಪರ್ಮಿಷನ್ ಹೇಗಂತ ಕೇಳಿದ್ರೆ ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಪ್ರತಿಯೊಂದು ಸಮೇತ ಬೆಂಗಳೂರಿಗೆ ಕಳಿಸಿದ್ರೆ ಅಂತ ಉದಯಚರಿಗೆ ನಾ ಹೇಳಿದ್ರೆ ಅಲ್ಲರಿ ಮೂಡದಲ್ಲಿ ಎಂತಾದ್ರೂ ಒಂದು ಬಿಲ್ಡರ್ ಇದ್ರೆ ಮೊದಲು ಇಲ್ಲಿ ಪಾಸ್ ಆಗ್ತಿತ್ತು, ಈಗ ಬ್ಯಾಂಗ್ಳೂರ್ ಪೋತುಂಡಿಗೆ ಅಂತ ಬ್ಯಾಂಗ್ಳೂರ್ನಲ್ಲಿ ಹೇಳುದು ಇಷ್ಟು ಕೊಟ್ರೆ ಆಗ್ತದೆ, ಇಷ್ಟು ಕೊಟ್ರೆ ಆಗುದಿಲ್ಲ ಇದಂತ. ಕಾಂಗ್ರೆಸ್ ನಲ್ಲಿ ಇರುವವರಿಗೂ ತಲೆ ಬಿಸಿ ಉಂಟು, ಮಾತಾಡ್ಲಿಕ್ಕೆ ಆಗುದಿಲ್ಲ. ಈಗ ಇವರು ಇದು ಬಂದಾಗ ಮಂಗಳೂರಿನಲ್ಲಿ ಏನ್ ಪಾಸ್ ಆಗ್ಬೇಕು ಅದನ್ನು ಮಂಗಳೂರಿನಲ್ಲೇ ಮಾಡಿ ಅವರು ಮುಗಿಸಿದ್ರೆ ಇದು ಒಂದು ದೊಡ್ಡ ಒಂದು ಸಾಹಸ ಅಂತಲೇ ನಾನು ಹೇಳ್ತೇನೆ. ಮತ್ತೆ ಇದು ಕೂಡ ಉದ್ದೇಶ ಇರ್ಬೋದು. ಆದ್ರೆ ನಿಮ್ಮ ಶಾಸಕರು ಈಗ ನಿಮ್ಮಲ್ಲಿ ಇದ್ದಾರೆ, 2-3 ಶಾಸಕರು ಇದ್ದಾರೆ, MLC ಇದ್ದಾರೆ, ಇಂಪ್ಲಾನ್ಸಿನವರು ಇದ್ದಾರೆ, ನೋಡಿ ಲೀಸ್ಟ್ ಮಾಡಿಕೊಂಡು ಬಂದು ಚಾ ಕುಡಿದು ಗಮ್ಮತ್ ಮಾಡಿ ಹೋಗುದಲ್ಲ, ಲೀಸ್ಟ್ ಮಾಡಿಕೊಂಡು ಇಂಥದ್ದು ದಕ್ಷಿಣದಲ್ಲಿ ನಿಮ್ಮ ನಿಮಿತ್ತ ಸಮಸ್ಯೆ ಉಂಟು, ಇವರೇ ಇದಕ್ಕೆ ಉತ್ತರ ಕೊಟ್ಟು ಅಧಿಕಾರಿಗಳನ್ನು ಕರೆದು, ಈಗ DC ಇದ್ದಾರೆ, ADC ಇದ್ದಾರೆ, ಎಲ್ಲರನ್ನು ಕರೆದು ಮಾತಾಡಿ ಮುಗಿಸ್ಬೇಕಲ್ಲ. ಓಕೆ.